ಹಲೋ ನಮಸ್ತೆ ಎಲ್ರಿಗೂ. ನಿಮ್ಮ ತಲೆ ಕೂದಲಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ನೀವೇನಾದರೂ ಟೆನ್ಷನ್ ಮಾಡ್ಕೊತಾ ಇದ್ರೆ ಆ ಟೆನ್ಷನ್ ಇವತ್ತಿಗೆ ಬಿಟ್ಬಿಡಿ. ತಲೆ ಕೂದಲಿಗೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳಿಗೆ ಒಂದು ಅತ್ಯದ್ಭುತವಾಗಿರುವಂತಹ ಮನೆಮದ್ದನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಒಂದು ಹೇರ್ ಮಾಸ್ಕ್ ಬಗ್ಗೆ ಹೇಳ್ತಾ ಇದ್ದೇನೆ. ತಲೆ ಕೂದಲು ತುಂಬ ಉದುರ್ತಾ ಇದ್ರೆ, ತುಂಬ ತೆಳ್ಳಗಾಗ್ತಾ ಇದೆ ಅಂತಂದರೆ, ತುಂಬ ಡ್ಯಾಂಡ್ರಫ್ ಇದೆ ಅಂದರೆ, ತಲೆ ಹೊಟ್ಟು ಜಾಸ್ತಿ ಇದೆ, ತುಂಬ ಕಿರಿಕಿರಿ ಆಗ್ತಾ ಇದೆ, ತಲೆ ಕೂದಲು ಶೈನಿಂಗ್ ಇಲ್ಲ, ಸ್ಮೂತ್ ಇಲ್ಲ, ಸಾಫ್ಟ್ ಇಲ್ಲ, ಬೌನ್ಸಿ ಆಗಿಲ್ಲ, ಸ್ಪ್ಲಿಟ್ ಎಂಡ್ಸ್ ತುಂಬ ಜಾಸ್ತಿ ಆಗಿದೆ, ಈ ಥರ ಏನೇನೋ ಸಮಸ್ಯೆಗಳಿರುತ್ತೆ. ಇದೆಲ್ಲದಕ್ಕೂ ಈ ಒಂದೇ ಒಂದು ಹೇರ್ ಮಾಸ್ಕ್ ಸಾಕು. ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಹಚ್ಬಿಟ್ಟು ಅನಂತರ ಸ್ನಾನ ಮಾಡಿದರೆ ಸಾಕು. ವಾರಕ್ಕೆ ಒಂದೆರಡು ಸರಿ ಮಾಡಿದರೆ ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಒಂದೇ ವಾಶಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಇದು ಇನ್ನೊಂದು ಏನು ಅಂತಂದರೆ, ತಲೆ ಕೂದಲು ಬೇಗ ಬೆಳ್ಳಗಾಗೋದನ್ನು ಕೂಡ ಈ ಒಂದು ಮನೆಮದ್ದು ತಡೆಯುತ್ತೆ. ಹಾಗಾದರೆ ಈ ಅದ್ಭುತವಾಗಿರುವಂಥ ಹೇರ್ ಮಾಸ್ಕ್ ಯಾವುದು, ಇದನ್ನ ಹೇಗೆ ಮಾಡೋದು? ತುಂಬಾ ಸಿಂಪಲ್. ಆದರೆ ಕೆಲವೊಂದು ಅತ್ಯದ್ಭುತವಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಬೇಕು. ಇದು ನಿಮ್ಮ ಮನೆಯಲ್ಲೇ ಸಿಕ್ಕಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ಗಳನ್ನು ಹಾಕಿರ್ತೀನಿ. ಆದಷ್ಟು ಆರ್ಗ್ಯಾನಿಕ್ ಆಗಿರೋದನ್ನು, ಒರಿಜಿನಲ್ ಆಗಿರೋದನ್ನು, ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಯಾವುದು ಮುಖಕ್ಕಿರ್ಬೋದು, ತಲೆಗಿರ್ಬೋದು, ಏನನ್ನಾದರೂ ಹಚ್ಕೊಳ್ಳೋಕ್ಕಿಂತ ಮುಂಚೆ ಅದು ಆದಷ್ಟು ನ್ಯಾಚುರಲ್ ಮತ್ತು ಪ್ಯೂರ್ ಆಗಿದ್ರೆ ಒಳ್ಳೆಯದು. ನಿಮಗೆ ಇರಿಟೇಷನ್ ಆಗಲ್ಲ. ಕಲಬೆರಕೆ ಇರುವಂಥದ್ದನ್ನು ಉಪಯೋಗ ಮಾಡಿದರೆ ನಿಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗಲ್ಲ, ಮತ್ತು ಬೇರೆ ಏನಾದರೂ ಸಮಸ್ಯೆ ಬರ್ಬೋದು. ಆದ್ದರಿಂದ ಒಂದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಈ ವಸ್ತುಗಳು ಸಿಗುತ್ತೆ. ಇಲ್ಲ, ಇಲ್ಲಿ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ಬೇಕಾದರೂ ನೀವು ಈ ವಸ್ತುಗಳನ್ನು ಬೈ ಮಾಡ್ಬೋದು. ಏನೆಲ್ಲ ಬೇಕು ನಮಗೆ? ಮೊದಲನೆಯದಾಗಿ ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿಯ ಪುಡಿ ಬೇಕು. ಮೆಂತೆ ಪುಡಿ ಬೇಕು. ನೆಲ್ಲಿಕಾಯಿ ಪುಡಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ. ಮೆಂತೆ ಪುಡಿ, ಮೆಂತೆನ ನೀವೇ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೋದು. ಇಲ್ಲ, ಮೆಂತೆ ಪೌಡರ್ ಕೂಡ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಪ್ಯೂರ್ ಆಗಿರೋದನ್ನೇ ಬಳಸಿ. ಇನ್ನೊಂದು ಏನು ಅಂತಂದರೆ ದಾಸವಾಳದ ಪುಡಿ. ದಾಸವಾಳ ಎಲೆಯ ಪುಡಿ ಬೇಕಾದರೂ ಆಗುತ್ತೆ, ದಾಸವಾಳ ಹೂವಿನ ಪುಡಿ ಬೇಕಾದರೂ ಆಗುತ್ತೆ. ಇದು ಕೂಡ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಅತ್ಯುತ್ತಮವಾಗಿರುವಂತಹ ವಸ್ತುವನ್ನೇ ಅಂದರೆ ಪ್ರಾಡಕ್ಟನ್ನೇ ತಗೊಂಬನ್ನಿ. ಅದಾದ ನಂತರ ಹರಳೆಣ್ಣೆ, ಸ್ವಲ್ಪ ಮೊಸರು, ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಹರಳೆಣ್ಣೆ ಕೂಡ ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ. ಯಾಕಂತಂದರೆ ಇವಾಗ ಎಲ್ಲದೂ ಕಲಬೆರಕೆ ಬರುತ್ತೆ. ಕಲಬೆರಕೆ ಇರೋದನ್ನು ಉಪಯೋಗ ಮಾಡಿದ್ರೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೇನೆ. ಸೊ ಇದನ್ನ ಹೇಗೆ ಮಾಡೋದು? 1 ಚಮಚದಷ್ಟು ನೆಲ್ಲಿಕಾಯಿ ಪುಡಿಯನ್ನು ಒಂದು ಬೌಲಿಗೆ ಹಾಕೊಳ್ಳಿ. ಅದಾದ ನಂತರ 1 ಚಮಚದಷ್ಟು ದಾಸವಾಳದ ಪುಡಿ, 1 ಚಮಚದಷ್ಟು ಮೆಂತೆ ಪುಡಿ, ದಾಸವಾಳದ ಪುಡಿ, ಮೆಂತೆ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿ. ಇದು ಎಲ್ಲದೂ ಒಂದೊಂದು ಚಮಚ, ಟೇಬಲ್ ಸ್ಪೂನ್ ಅಂತ ಹೇಳ್ತೀವಿ ಅಲ್ವಾ, ದೊಡ್ಡ ಸ್ಪೂನ್, ಅದರಲ್ಲಿ ಒಂದೊಂದು ಚಮಚನ ತೆಗೆದ್ಬಿಟ್ಟು ಒಂದು ಬೌಲಿಗೆ ಹಾಕೊಳ್ಳಿ. ಅದಾದ ನಂತರ ನಾವು ಅದಕ್ಕೆ 1 ಚಮಚದಷ್ಟು ಹರಳೆಣ್ಣೆನ ಸೇರಿಸಬೇಕು. ಹರಳೆಣ್ಣೆ ಪ್ಯೂರ್ ಆಗಿರುವಂಥದ್ದು. ಹರಳೆಣ್ಣೆ ನಾವು ಸ್ವಲ್ಪ ಬಿಸಿ ಮಾಡಿ ಸೇರಿಸಬೇಕು. ತುಂಬ ಬಿಸಿ ಕುದಿಸಿ ಸೇರಿಸೋದಲ್ಲ, ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಬೇಕು. ಯಾಕಂತಂದರೆ ಹರಳೆಣ್ಣೆ ತುಂಬ ದಪ್ಪ ಇರುತ್ತೆ. ಹಾಗೆ ನೀವು ಹಾಕಿದ್ರೆ ಅದು ಪೇಸ್ಟ್ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಅದರಿಂದ ಅದು ಸ್ವಲ್ಪ ತೆಳ್ಳಗಾಗಬೇಕು ಅಂತಂದರೆ ಒಂಚೂರು ನೀವು ಬಿಸಿ ಮಾಡಿಕೊಂಡು ಹಾಕೋಬೇಕು. ಪೂರ್ತಿ ಕುದಿಸ್ಬೇಡಿ. ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಳ್ಳಿ. 1 ಚಮಚದಷ್ಟು. 2 ಚಮಚದಷ್ಟು ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆಯನ್ನು ಕೂಡ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಹಾಕುವಂಥದ್ದು. ಅದಾದ ನಂತರ ಇದನ್ನ ಕಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಉಪಯೋಗ ಮಾಡಬೇಕು. ಒಂದು 4 ಚಮಚ ಮೊಸರು ಎಷ್ಟು ಉಪಯೋಗ ಮಾಡಬೇಕು. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ತಲೆ ಕೂದಲಿಗೆ ಬುಡದಿಂದ ಅಂದರೆ ಈ ಥರ ತಿಕ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿ ಹಚ್ಕೋಬೇಕು ಪೂರ್ತಿ ತಲೆಗೆ. ಒಂದು 2 ರಿಂದ 3 ನಿಮಿಷ ಆದರೂ ನೀವು ಪೂರ್ತಿ ತಲೆಗೆ ಈ ಥರ ತಿಕ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡು ಹಚ್ಕೊಂಡು ಬಿಡಬೇಕು. ಸ್ನಾನ ಮಾಡೋಕ್ಕೆ ನೀವು ಹೋಗ್ತಿರಲ್ವ, ಅದರಿಂದ ಅರ್ಧ ಗಂಟೆ ಮುಂಚೆ ನೀವು ಇದನ್ನ ಹಚ್ಕೋಬೇಕು. ಅದಾದ ನಂತರ ಅರ್ಧ ಗಂಟೆ ಬಿಟ್ಬಿಟ್ಟು, ಅರ್ಧ ಅಥವಾ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಸ್ನಾನನ ಮಾಡ್ಕೋಬೇಕು. ಸಲ್ಫೇಟ್ ಇಲ್ಲದಂಥ ಅತ್ಯುತ್ತಮವಾಗಿರುವಂಥ ಶಾಂಪೂವನ್ನು ಬಳಸಿ ಸ್ನಾನ ಮಾಡಿ. ಕಂಡೀಷ್ನರ್ ಬೇಕಾದರೆ ಹಾಕುವ ಅಗತ್ಯ ಇಲ್ಲ. ಯಾಕಂತಂದರೆ ಹರಳೆಣ್ಣೆ, ಮೊಸರು ಇದೆಲ್ಲ ನಿಮಗೆ ಕಂಡೀಷ್ನರ್ ಥರನೇ ವರ್ಕ್ ಆಗುತ್ತೆ. ಅದರಿಂದ ಕಂಡೀಷ್ನರ್ ಹಾಕುವಂಥ ಅಭ್ಯಾಸ ಇದ್ರ ಉಪಯೋಗ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಖಾಲಿ ಶಾಂಪೂ ಹಾಕಿ ಅತ್ಯುತ್ತಮವಾಗಿರುವಂಥ ಸಲ್ಫೇಟ್ ಫ್ರೀ ಶಾಂಪೂವನ್ನು ಬಳಸಿ ಸ್ನಾನ ಮಾಡಿ. ಕೆಲವೊಂದು ಈ ಸಲ್ಫೇಟ್ ಫ್ರೀ ಶಾಂಪುಗಳದ್ದು ಲಿಂಕನ್ನು ಹಾಕಿರ್ತೀನಿ. ಯಾಕೆ ಸಲ್ಫೇಟ್ ಫ್ರೀ ಅಂತಂದರೆ ನಿಮಗೆ ತಲೆ ಕೂದಲು ಬೇಗ ನೆರೆಯೋದಕ್ಕೆ, ಅದಾದ ನಂತರ ಜಾಸ್ತಿ ಉದುರೋದಕ್ಕೆ ಈ ಸಲ್ಫೇಟ್ ಕಾರಣ ಆಗುತ್ತೆ. ಆದ್ದರಿಂದ ಸಲ್ಫೇಟ್ ಇರುವಂಥ ಶಾಂಪೂನ ಯಾವತ್ತೂ ನಾವು ಬಳಸಬಾರ್ದು. ನಿಮಗೆ ಶಾಂಪುಗಳಲ್ಲಿ ಸಲ್ಫೇಟ್ ಫ್ರೀ ಶಾಂಪು ಅಂತಲೇ ಬರುತ್ತೆ, ಅದನ್ನೇ ಉಪಯೋಗ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿರುವಂಥ ಆಯುರ್ವೇದಿಕ್ ಶಾಂಪುಗಳನ್ನು ಉಪಯೋಗ ಮಾಡಿದರೆ ಅದರಷ್ಟು ಬೆಸ್ಟ್ ಬೇರೆ ಇಲ್ಲ.
ಅಥವಾ ಸೀಕಕಾಯಿ ಪೌಡರಿಂದನೂ ಕೆಲವರಿಗೆ ತಲೆಯನ್ನು ತೊಳ್ಕೊಳ್ಳೋಂಥ ಅಭ್ಯಾಸ ಇರುತ್ತೆ, ಅದು ದಿ ಬೆಸ್ಟ್. ಆದರೆ ಒಳ್ಳೆ ಸೀಕಕಾಯಿ ಪುಡಿ ನಿಮಗೆ ಸಿಗಬೇಕು ಅಷ್ಟೇ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಮೆಂತೆ ಇದೆಯಲ್ವಾ, ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಇಮ್ಮಿಡಿಯೇಟಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ತಲೆಗೆ ಸಾಫ್ಟ್ ಮತ್ತು ಸ್ಮೂತ್ ಟೆಕ್ಸ್ಚರ್ ಕೂಡ ಕೊಡುತ್ತೆ. ಅದಾದ ನಂತರ ನೆಲ್ಲಿಕಾಯಿ ಪುಡಿ ಇದೆಯಲ್ವ, ನೆಲ್ಲಿಕಾಯಿ ಹೇರ್ ಗ್ರೋತ್ಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿನ ದಿನಕ್ಕೊಂದು ನಾವು ಹೊಟ್ಟೆಗೆ ತಗೊಳ್ತಾ ಇದ್ರೂ ಕೂಡ ಅಷ್ಟೇ, ಇದು ಕಣ್ಣಿನ ಆರೋಗ್ಯಕ್ಕೆ, ನಮ್ಮ ಸ್ಕಿನ್ ಆರೋಗ್ಯಕ್ಕೆ ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೆ ದಿ ಬೆಸ್ಟ್. ವಿಟಮಿನ್ ಸಿ ಇದರಲ್ಲಿ ಹೈಯೆಸ್ಟ್ ಇರೋದ್ರಿಂದ ಇದು ತಲೆ ಕೂದಲಿಗೆ, ಕಣ್ಣಿಗೆ, ಓವರಾಲ್ ನಮ್ಮ ಆರೋಗ್ಯನ ವೃದ್ಧಿ ಮಾಡೋದಕ್ಕೆ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಸೊ ನೆಲ್ಲಿಕಾಯಿ ಪುಡಿ ಟೋಟಲ್ ಆಗಿ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ತಲೆ ಕೂದಲನ್ನು ತುಂಬ ಬೇಗ ದಪ್ಪ ಸೊಂಪಾಗಿ ಬೆಳೆಯೋ ಥರ ನೋಡುತ್ತೆ, ಫಾಸ್ಟಾಗಿ ಬೆಳೆಯೋ ಥರ ನೋಡುತ್ತೆ. ಅದಾದ ನಂತರ ಇನ್ನೊಂದು ಏನು ಅಂತಂದರೆ ಈ ದಾಸವಾಳ ಪುಡಿ. ದಾಸವಾಳ ನಿಮ್ಮ ತಲೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ, ಗ್ಲೋ ಬರುತ್ತಲ್ವ, ಸಿಲ್ಕಿ ಸಾಫ್ಟ್ ಟೆಕ್ಸ್ಚರ್, ಶೈನಿಂಗ್ ಬರುತ್ತಲ್ವ, ಬೌನ್ಸಿ ಆಗಿ ಬರುತ್ತಲ್ಲ, ಆ ಥರ ಟೆಕ್ಸ್ಚರ್ ಕೊಡುತ್ತೆ. ದಾಸವಾಳ ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು. ಮೋಸ್ಟ್ ಓವರಲ್ ಆಗಿ ನಿಮ್ಮ ಸ್ಕಾಲ್ಫ್ ಹೆಲ್ತಿಗೆ, ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು. ಹರಳೆಣ್ಣೆ ತಲೆ ಕೂದಲನ್ನ ದಪ್ಪ ಮತ್ತು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗೋ ಥರ ಮಾಡುತ್ತೆ. ತೆಂಗಿನೆಣ್ಣೆ ಕೂಡ ಹೇರ್ ಗ್ರೋತಿಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಸೊ ಇಷ್ಟು ಈ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನಾವು ರೆಡಿ ಮಾಡಿರುವಂಥ ಈ ಹೇರ್ ಮಾಸ್ಕ್ ಇದೆಯಲ್ವ, ಇಂಥ ಹೇರ್ ಮಾಸ್ಕ್ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಇದು ತುಂಬ ಹೇರ್ ಮಾಸ್ಕ್ಗಳಿದೆ, ಅತ್ಯುತ್ತಮವಾಗಿರುವಂಥ ನ್ಯಾಚುರಲ್ ಹೇರ್ ಮಾಸ್ಕ್ ಕೂಡ ಇದೆ. ತಲೆ ಕೂದಲಿಕ್ಕೆ ಅಂದರೆ ಒಳ್ಳೆ ಗ್ರೋತ್ ಕೊಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಸಿಲ್ಕಿ ಸಾಫ್ಟಾಗಿ ಮಾಡುವಂಥ ಹೇರ್ ಮಾಸ್ಕ್ ತುಂಬ ಇದೆ. ತಲೆ ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಅಥವಾ 1 ಗಂಟೆ ಮುಂಚೆ ಈ ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿಕೊಂಡು, ಅಥವಾ ಕೆಲವೊಂದು 2-3 ನಿಮಿಷ ಮುಂಚೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಅನಂತರ ಸ್ನಾನ ಮಾಡೋದಿರುತ್ತೆ, ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಈ ಸೆಲೆಬ್ರಿಟೀಸ್ಗಳದೆಲ್ಲ ತಲೆ ಕೂದಲು ಸಿಲ್ಕಿ ಶೈನಿ ಬೌನ್ಸ್ ಇರುತ್ತಲ್ಲ, ಆ ಥರ ಟೆಕ್ಸ್ಚರ್ ಕೊಡುತ್ತೆ. ಆ ಥರದ್ದು ಹೇರ್ ಮಾಸ್ಕ್ಗಳು ಇದೆ, ಇಲ್ಲ ಅಂತ ಇಲ್ಲ. ನಿಮ್ಗೆ ಅದೂ ಬೇಕಿದ್ರೂ ಕೂಡ ಅತ್ಯುತ್ತಮವಾಗಿರೋದನ್ನು ಸರ್ಚ್ ಮಾಡಿ ಒಂದೆರಡು ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಲಿಂಕ್ ಮಾಡಿರ್ತೀನಿ. ಹೇರ್ ಮಾಸ್ಕ್ಗಳು ನಿಮ್ಗೆ ಇದೆಲ್ಲದನ್ನು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ನಮಗೆ ರೆಡಿ ಆಗಿರೋದು ಯಾವುದನ್ನು ಆದರೂ ಹೇಳಿ ಅಂತಂದರೆ ಅಂಥವರಿಗೆ ಕೂಡ ಈ ವಿಡಿಯೋದಲ್ಲಿ ಆ ಒಳ್ಳೆ ಹೇರ್ ಮಾಸ್ಕ್ಗಳದ್ದು ನಿಮಗೆ ಲಿಂಕ್ ಹಾಕಿರ್ತೀನಿ. ಆದರೆ ಎಲ್ಲದಕ್ಕಿಂತ ಬೆಸ್ಟ್ ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡುವಂಥದ್ದು. ಇದರಿಂದ ಕೆಮಿಕಲ್ ಇರುತ್ತೆ ಅನ್ನುವಂಥ ಭಯ ಇಲ್ಲ. ನ್ಯಾಚುರಲ್ ಆಗಿ ನಮ್ಮ ತಲೆ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ತಲೆ ಕೂದಲು ಸೊಂಪಾಗಿ ಚೆನ್ನಾಗಿ ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿದೆಯಲ್ವ, ತಲೆ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ, ಡ್ಯಾಂಡ್ರಫ್ ಅಂತೂ ತುಂಬ ಬೇಗ ಕಮ್ಮಿ ಆಗುತ್ತೆ, ಸ್ಪ್ಲಿಟ್ ಎಂಡ್ಸು ಕಮ್ಮಿ ಆಗುತ್ತೆ, ಶೈನಿ ಮತ್ತು ಹೆಲ್ತಿ ಲುಕ್ ಕೂಡ ಕೊಡುತ್ತೆ. ಈ ಮಾಸ್ಕ್ ಜಸ್ಟ್ ವಾರದಲ್ಲಿ 1-2 ಸರಿ ಮಾಡಿ ಸಾಕು, ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ವಾರದಲ್ಲಿ 2 ಸರಿ ಕಂಟಿನ್ಯೂಸ್ ಆಗಿ ನೀವು ಮಾಡ್ತೀರ, ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಬೇಕಾದರೆ ನೀವು ಫೋಟೋ ತೆಗೆದಿಟ್ಬಿಡಿ ಇವಾಗಿನ ನಿಮ್ಮ ತಲೆ ಕೂದಲಿನ ಟೆಕ್ಸ್ಚರ್ದು. ನೆಕ್ಸ್ಟ್ 1-2 ತಿಂಗಳು ಇದನ್ನ ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡಿ, 2 ತಿಂಗಳಾದ ನಂತರ ಆ ಟೆಕ್ಸ್ಚರ್ ನೀವೇ ನೋಡ್ಕೊಳ್ಳಿ, ನೀವೇ ಆಶ್ಚರ್ಯ ಪಡುವಷ್ಟು ಚೆನ್ನಾಗಾಗುತ್ತೆ. ನಾನು 1 ಟೈಮ್ 2 ಟೈಮ್ ಯಾವತ್ತೋ ಮಾಡಿಟ್ಟಿದೆ, ಯಾಕಂತಂದ್ರೆ ಆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಜೋಡಿಸೋದೇ ಕಷ್ಟ. 1-2 ಸರಿ ನಾನು ಮಾಡಿಟ್ಟಿದ್ದೆ. ಯೂಶ್ವಲಾಗಿ ನನ್ನ ಮಗಳಿಗೆ ಆವಾಗವಾಗ ಒಂದೊಂದು ಸರಿ ಈ ಥರದೆಲ್ಲ ನಾನು ಒಳ್ಳೊಳ್ಳೆಯ ಹೇರ್ ಮಾಸ್ಕ್ಗಳನ್ನೆಲ್ಲ ಹಾಕ್ತಾ ಇರ್ತೇನೆ. ಅಟ್ಲೀಸ್ಟ್ ಅವಳದ್ದು ತಲೆ ಕೂದಲಾದರೂ ತುಂಬ ಚೆನ್ನಾಗಿ ಬರಲಿ ಅಂತ. ಅವಳ ತಲೆ ಕೂದಲು ತುಂಬ ಚೆನ್ನಾಗಿದೆ. ಸೊ ನಾನು ಕೂಡ ಒಂದೊಂದು ಸರಿ ಟ್ರೈ ಮಾಡ್ತಾ ಇರ್ತೇನೆ, ಇಲ್ಲ ಅಂತಲ್ಲ. ಅದು ಯೂಶ್ವಲಾಗಿ ನಾನು ಜಾಸ್ತಿ ಏನು ಅಂತಂದರೆ ರೆಡಿಯಾಗಿ ಸಿಗುವಂಥ ಹೇರ್ ಮಾಸ್ಕ್ಗಳನ್ನೇ ಜಾಸ್ತಿ ಅಪ್ಲೈ ಮಾಡುವಂಥದ್ದು, ನ್ಯಾಚುರಲ್ ಆಗಿರುವಂಥದ್ದು. ಅಷ್ಟೊಂದು ಟೈಮ್ ಇಲ್ಲ ರೆಡಿ ಮಾಡೋದಕ್ಕೆ ಅನ್ನುವಂಥ ಒಂದು ಕಾರಣದಿಂದ ಆ್ಯಕ್ಚುಲ್ ಆಗಿ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಎಲ್ಲ ತಲೆ ಕೂದಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಮಾಯ ಆಗೋಗುತ್ತೆ ಒಂದೇ ವಾರದಲ್ಲಿ. ಜಸ್ಟ್ 1-2 ಸರಿ ಅಪ್ಲೈ ಮಾಡಿದರೆ ಸಾಕು. ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೆ ನಾನು ಉತ್ತರ ಕೂಡ ಕೊಡ್ತೇನೆ. ಹಾಗೆ ಇನ್ನೊಂದು ಏನು ಅಂತಂದರೆ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ನಾನು ತುಂಬ ವ್ಯೂವರ್ಸ್ ಕೇಳಿದಂಥ ಕ್ವಶನ್ಗಳನ್ನು ತುಂಬ ಇದರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇನೆ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆಯೇ ನೀವು ಮಾತ್ರ ಈ ವಿಡಿಯೋ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ, ಅವರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಇಂಥದ್ದು ಒಳ್ಳೊಳ್ಳೆಯ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ, ನಿಮಗೆ ತುಂಬ ಉಪಕಾರಕ್ಕೆ ಬರಬಹುದು. ಸೊ ಥ್ಯಾಂಕ್ ಯು.